ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನಶೀಲ ಕುಂದರ್ ಇತ ವಾರ್ತೆದ ಇವರ ಸಾಹಿತ್ಯಲ ಬೋರ್ಡು ಕೈಗಾರಿಕೆಲ ಬೋರ್ಡು ಪ್ರಶಸ್ತಿದ ಕೆಪ್ಪುಗುಪ್ಪು ಕಮ್ಮಿ ಮಲ್ಪಡು ಪ್ರತಿಭಟನೆಗೆ ತರೆ ತಗ್ಗಾದ ಪ್ರಶಸ್ತಿ ಕೊರಿಯರೆ ಬಲ್ಲಿಂದ ಹಿರಿಯ ವಾರ್ತಾಮಾಣಿ ಕವಿ ಸಾಹಿತಿ ಚಿದಂಬರ ಬೈಕಂಪಾಡಿ ಪಂತೆರ ಬಿಸಿ ರೋಡ್ದ ಸ್ಪರ್ಶ ಕಲಾಮಂದಿರಡು ಶುಕ್ರವಾರ 21ನೇ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಡು ಆರು ಗುರ್ಕಾರ್ಮೆದ ಭಾಷಣ ಮಲ್ತೆರ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ನೆಲೆಟ ದಕ್ಷಿಣ ಕನ್ನಡ ಜಿಲ್ಲಾ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕದ ಬಿಸಿ ರೋಡ್ ಸ್ಪರ್ಶ ಕಲಾಮಂದಿರಡು ನಡೆತೊಂದುಂಡು ಶುಕ್ರವಾರ ಕಾಂಡೆ ಬಂಟ್ವಾಳ ತಹಸೀಲ್ದಾರ್ ಜಿ ಮಂಜುನಾಥ ರಾಷ್ಟ್ರ ಬಾವುಟರಾಯರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ ಪರಿಷತ್ ಬಾವುಟ ಬೊಕ್ಕ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ವಿಶ್ವನಾಥ ಬಂಟ್ವಾಳ ಸಮ್ಮೇಳನದ ಬಾವುಟ ಏರಾಯರು ಸಮ್ಮೇಳನದ ಉದೀಪನಲ್ಲಿಸರು ಡಾಕ್ಟರ್ ಎಂಪಿ ಶ್ರೀನಾಥ ಎತ್ಕೊಂಡು ಪಾತ್ರೆಡ್ದು ಬಂಟ್ವಾಳ ತಾಲೂಕು ಇದುಂಬು 4 ಸಮ್ಮೇಳನ ನಡೆತದಂಡ ಒಂದು 5ನೇ ಸಮ್ಮೇಳನ ಅಂದು ಪಂಡ್ಯರ ಹಿರಿಯ ವಾರ್ತಾಮಾಣಿ ಕವಿ ಸಾಹಿತಿ ಚಿದಂಬರ ಬೈಕಂಪಾಡಿಯರ್ನ ಗುರ್ಕಾರ್ಮೆಡ್ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರ್ಕಾರ್ಯರ ಡಾಕ್ಟರ್ ಹರಿಕೃಷ್ಣ ಪುನರೂರು ಸಮ್ಮೇಳನ ಉದೀಪನ ಮಲ್ದರ ಹರಿಕೃಷ್ಣ ಪುನರೂರು ಪಾತ್ರೆಡ್ದು ಸರಸ್ವತಿ ಸೇವೆ ಮುಲ್ಪ ನಡೆತೊಂದುಂಡು ಕನ್ನಡ ಭಾಷೆಯನ್ನು ಉರಿಪಾವನ ಜವಾಬ್ದಾರಿ ನಮ್ಮ ಮಿತ್ತುಂಡು ಮೊಬೈಲ್ ಬತ್ತಿ ಬೊಕ್ಕ ಬೂಕು ಓದ್ನಕ್ಲು ಕಮ್ಮಿ ಆತರ ಕನ್ನಡ ಶಾಲೆಲೇನು ಬುಲೆಪಾವುಡು ಕನ್ನಡಪ್ಪನ ಸೇವೆಯನ್ನು ಒಟ್ಟಿಗೆ ಮಲ್ಪುಕಾಂತ ಪಂಡ್ಯರ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರ್ಕಾರ್ಯರ ಡಾಕ್ಟರ್ ಪ್ರಭಾಕರ ಶಿಶಿಲ ಪಾತಿಡ್ದು ನಮ್ಮ ಮಾತ ಮುಲ್ಪ ಸಂತೋಷಡುಲ್ಲ ಗಲ್ಪು ದೇಶದ ಸ್ಥಿತಿ ಓಡು ಶಾಲೆದ ನೂತ ಅಶ್ವತೆನ್ಮ ಜೋಕುಲು ಸೈನಗ ನಿದ್ರೆನೇ ಬೈದಜೆ ಮಾನವ ಹಕ್ಕಲಿನ ನಾಡುನವೇ ಸಾಹಿತ್ಯದ ಉದ್ದೇಶ ಸ್ವಸ್ಥ ಸಮಾಜ ಕಟ್ಟುನವೇ ಸಾಹಿತ್ಯದ ಉದ್ದೇಶ ಅಂದು ಪಂಡ್ಯರ ಡಾಕ್ಟರ್ ಪ್ರಭಾಕರ ಶಿಶಿಲ ಕನ್ನಡ ಬಾವುಟನು ಚಿದಂಬರ ಬೈಕಂಪಾಡಿದರೆ ಕುರ್ದು ಒಂಜಿ ವರ್ಷದ ಜವಾಬ್ದಾರಿಯನ್ನು ಕೈಪಗತೆರ ಚಿದಂಬರ ಬೈಕಂಪಾಡಿ ಗುರ್ಕಾರ್ಮೆದ ಭಾಷಣ ಮಲ್ದದ ಮಾತಾ ಪತ್ರಕರ್ತೆಯರ್ನ ಪರವಾದ ಸಮ್ಮೇಳನದ ಗುರ್ಕಾರ್ಮೆ ವಹಿಸಿದ ಕಮ್ಮಿ ಅಕ್ಷರ ಸಂಸ್ಕೃತಿದ ತನಕ ಸಮ್ಮೇಳನದ ಗುರ್ಕಾರ ಪಟ್ಟ ಕೊಡ್ತಿರಂದು ಪಂಡಿನ 6 ಸಾಹಿತ್ಯಲ ಬೋರ್ಡು ಕೈಗಾರಿಕೆಲ ಬೋರ್ಡು ಮುದ್ರಣ ಮಾಧ್ಯಮ ದೃಶ್ಯ ಮಾಧ್ಯಮ ತಂತ್ರಾಂಶ ಮಾಧ್ಯಮ ಮಾತಲ ಇತ್ತೆ ಉಂಡು ಪ್ರಶಸ್ತಿದ ಗೊಂದಲ ಕಮ್ಮಿ ಮಲ್ಪಡು ಪ್ರತಿಭಟನೆಗೆ ತರೆ ತಗ್ಗಾದ ಪ್ರಶಸ್ತಿ ಕೊರಿಯರೆ ಬಲ್ಲಿಂದು ಪಂಡ್ಯರ ಸಮ್ಮೇಳನ ಎದ್ಕೊನ್ನ ಸಮಿತಿದ ಕಾರ್ಯಗುರ್ಕಾರ್ಯರು ಪಿಯೂಸ್ ಎಲ್ ರಾಡ್ರಿಗಸ್ ಗುರ್ಕಾರ್ಯರ ರಘುನಾಥ ಸೋಮಯ್ಯಾಜಿ ಕರಾವಳಿ ಲೇಖಕಿಯರ್ನ ಬೊಕ್ಕ ವಾಚಕಿಯರ್ನ ಸಂಘದ ಗುರ್ಕಾರ್ದಿ ಶಕುಂತಲಾ ಶೆಟ್ಟಿ ಚೈತನ್ಯ ಕಲ್ಯಾಣತ್ತಾಯ ಅನಿಲ್ ಪಂಡಿತ್ ಬ್ರಹ್ಮರಕುಟ್ಲು ಭುವನಾಭಿರಾಮ ಉಡುಪ ಪ್ರದೀಪ ಕುಮಾರ ಕಲ್ಕುರ ವಾರ್ತಾ ಇಲಾಖೆದ ಖಾದರ್ಶ ಅಬುಬಕರ ಮಂಜೆ ದೇವಪ್ಪ ಕುಲಾಲ್ ಮಂಜುನಾಥ ರೇವಣ್ಕರ್ ಯದುಪತಿ ಗೌಡ ಸುಭಾಷ್ ಚಂದ್ರ ಜೈನ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ರಾಜೇಶ್ ಜಿ ಪಾಲ್ದೆತ್ತೊಂಡ್ಯರು ಪತ್ರಕರ್ತರ ಸಂದೀಪ್ ಸಾಲಿಯನ್ ಸಮ್ಮೇಳನದ ಗುರ್ಕಾರ್ಯನ ಪೊಲಬು ಮಲ್ತು ಕೊರಿಯರು ಬೆಂಗಳೂರಿನಲ್ಲಿ 35% ಕನ್ನಡಿಗರಿದ್ದಾರೆ, ಬಾಕಿ ಎಲ್ಲ ಇತರ ಭಾಷಿಗರು. ಅವರಿಗೆ ಕನ್ನಡ ಕಲಿಸುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಸರ್ಕಾರಕ್ಕೆ ಕನ್ನಡ ಶಾಲೆಗಳಿಗೆ 24 ವರ್ಷದಿಂದ ಯಾವ ಅಧ್ಯಾಪಕರ ನೇಮಕ ಇಲ್ಲ. ಕನ್ನಡವನ್ನು ಯಾವ ರೀತಿ ಬೆಳೆಸೋದು? ಈಗ ಮೊಬೈಲ್ ಬಂದ ನಂತರ ಪುಸ್ತಕವನ್ನು ಓದುವವರು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕನ್ನಡವನ್ನು ಉಳಿಸುವಂಥ ಜವಾಬ್ದಾರಿ ನಮಗಿದೆ. ಯಾವ ಮಾಧ್ಯಮದಲ್ಲೇ ಮಕ್ಕಳು ಕಲೀಲಿ, ಅವರಿಗೆ ಕನ್ನಡ ಮತ್ತು ತುಳು ಬರೆಯುವಂಥ ಕಲಿಸುವಂಥ ಕೆಲಸ ಆಗಲೇಬೇಕು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆ ರೀತಿ. ಕಳೆದ ವರ್ಷ ಸರ್ವಾಧ್ಯಕ್ಷನಾಗಿ ಬಹಳ ಸಂತೋಷದಿಂದ ನಾನು ಭಾಗವಹಿಸಿದ್ದೆ. ಈ ವರ್ಷ ಬಹಳ ದುಃಖದಿಂದ ಭಾಗವಹಿಸಿದ್ದೇನೆ. ನಾನು ಇಲ್ಲಿ ಕೂತಾಗ ನನಗೆ ಎಲ್ಲಿ ಇರಾನು ಇಸ್ರೇಲಿನ ಮೇಲೆ ಬಾಂಬ್ ಹಾಕ್ತದೆ, ಎಲ್ಲಿ ಇಸ್ರೇಲ್ ಇರಾನಿನ ಮೇಲೆ ಬಾಂಬ್ ಹಾಕ್ತದೆ ಅಂತ ಹೆದರಿಕೆ ಆಗ್ತಾ ಉಂಟು. ನಾವೆಲ್ಲ ಇಲ್ಲಿ ಸಂತೋಷದಿಂದ ಕೂಡಿದ್ದೇವೆ. ಆದರೆ ಗಲ್ಫ್ ಕಂಟ್ರೀಸ್ಗಳ ಕಥೆ ಏನು? ಇತ್ತೀಚೆಗೆ ಇರಾನಿನ ಒಂದು ಶಾಲೆಯ ಮೇಲೆ ಅಮೆರಿಕ ಬಾಂಬ್ ಹಾಕಿತು. 168 ಮಂದಿ ಸತ್ತು ಹೋದ್ರು. ಅವರೆಲ್ಲ 15 ವರ್ಷಕ್ಕಿಂತ ಕೆಳಗಿನ ಹುಡುಗಿಯರು. ಅವರು ಏನು ತಪ್ಪು ಮಾಡಿದ್ರು ಅದನ್ನೇ ಒಂದು ಕತೆ ಮಾಡಿದ್ದೆ. 3 ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಅದನ್ನೇ ಒಂದು ಕತೆ ಮಾಡಿದ್ದೆ. ನನಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಆಯ್ಕೆ ಮಾಡಿ ಪ್ರಕಟ ಆದಾಗ ಮೊದಲು ಖುಷಿಪಟ್ಟವರು ನನ್ನ ಪತ್ರಿಕಾ ಸ್ನೇಹಿತರು. ಅಯ್ಯೋ, ನಿಮಗೆ ಸಿಗ್ತಲ್ಲ, ಒಳ್ಳೆಯದಾಯಿತು. ನಿಮಗೆ ಇಷ್ಟರವರೆಗೆ ಸಿಗಲಿಲ್ಲ ಅಂದರೆ ನಿಮಗೆ ಅಲ್ಲ, ಪತ್ರಕರ್ತೆ ಸಿಕ್ಕಿಲ್ಲ. ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಆಗುವ ಅವಕಾಶ. ಒಬ್ಬ ಪತ್ರಕರ್ತ ಸಾಹಿತ್ಯಕ್ಕೂ ಕೂಡ ಕೊಡುಗೆ ಕೊಡ್ಬೋದು ಅಂತ ಹೇಳೋದನ್ನು ನೀವು ತೋರಿಸಿದ್ರಿ ಅಂತೇಳಿ. ಅದಕ್ಕೆ ಅವರು ಮತ್ತೊಂದು ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕಿತ್ತು ನನ್ನನ್ನು. ಇಲ್ಲ, ಸಾಹಿತ್ಯ ಸಮ್ಮೇಳನಕ್ಕೆ ಮೊದಲನೇ ಸನ್ಮಾನ ಮಾಡ್ತೇವೆ ಅಂತೇಳಿ ಅವರು ಸನ್ಮಾನ ಮಾಡಿದರು. ಅದಕ್ಕಾಗಿ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ನನ್ನ ಎಲ್ಲ ಪತ್ರಕರ್ತರ ಪರವಾಗಿ ನಾನು
ಸ್ವೀಕರಿಸಿ ಗೌರವಪೂರ್ವಕವಾಗಿ ನಡ್ಕೊಳ್ತೇನೆ ಅಂತ ಹೇಳುವ. ಉಳ್ಳಾಲ ತಾಲೂಕದ ತೊಕ್ಕೊಟ್ಟು ಮೇಲ್ಸಂಕ ರಾಜಮಾರ್ಗಡು ಶುಕ್ರವಾರ ಕಾಂಡೆ ರೌಡಿ ಶೀಟರ್ ಆರಿಫ್ ಯಾನೆ ಟ್ಯಾಬ್ಲೆಟ್ ಆರಿಫ್ನು ದುಷ್ಕರ್ಮಿಲಕರ್ನ ಸಂಗತಿ ನಡೆತದಂಡು 45 ವರ್ಷ ಪ್ರಾಯದ ಆರಿಫ್ನು ಬೈಕ್ಗೆ ಕಾರ್ ಎಡ್ಪಾದ ಕಡ್ತದ ಕೆಡ್ತೆರಂದು ತೆರೆದು ಬೈದಂಡು. ತಲಪಾಡಿ ಮುಳ್ಳಗುಡ್ಡೆ ಹೌಸ್ದ 45 ವರ್ಷ ಪ್ರಾಯದ ರೌಡಿ ಶೀಟರ್ ಆರಿಫ್ ಯಾನೆ ಟ್ಯಾಬ್ಲೆಟ್ ಆರಿಫ್ ತೊಕ್ಕೊಟ್ಟುದ ಮೇಲ್ಸಂಕ ರಾಜಮಾರ್ಗಡು ಶುಕ್ರವಾರ ಪುಲ್ಯಕಾಂಡೆ ಬೈಕಡು ಪೋಂದು ಪನಗ ಪಿರವಡಿ ಬೆರಿಪತ್ತದ ಬತ್ತಿನ ದುಷ್ಕರ್ಮಿಲು ಕಾರನ್ನು ಬೈಕ್ಗೆ ಇಡ್ತದ ಮಾರ್ಗಕ್ಕೆ ಬೂರ್ನ ಆರಿಫ್ನು ಅತ್ಯಾರ್ಲೆಡು ಕಡ್ತದ ಕೆಡ್ದು ಬತ್ತಿನ ಕಾರಡು ಪದ್ರಡ ತಿರಂದು ವರದಿ ಆತಂಡು. ಈ ಸಂಗತಿಗೆ ಗ್ಯಾಂಗ್ ವಾರ್ ಕಾರಣ ಅಂದು ಸಂಶಯ ಉಂಡಾತಂಡು. ಉಳ್ಳಾಲ ಪೊಲೀಸರು ಬೊಕ್ಕ ಹಿರಿಯ ಅಧಿಕಾರಿಲು ಜಾಗೆಗೆ ಬತ್ತದ ಸಂಗತಿ ಪಿಂದದ ತನಿಖೆ ನಡಪಾದಿರು. ಕುಡ್ಲಾ ತೆನಕಾಯಿ ಪೊಲೀಸರು ಕೇಸ್ ಪಾಡ್ದ ತನಿಖೆ ಶುರು ಮಾಡಿದರು. ಆರಿಫ್ ಮೀಂದ ಬೇರ ನಡಪ ಹೊಂದಿತ್ತದ ಶುಕ್ರವಾರ ಪುಲ್ಯಕಾಂಡೆ ಮೂಜರೇಕ್ ಬುಲೆಟ್ ಬೈಕ್ಡ್ ಕುಡ್ಲದಂಚಿ ಪೋಂದು ಪನಗ ಈ ಸಂಗತಿ ನಡೆತದಂಡು. 2022 ಮೇ ತಿಂಗಳು ಆರಿಫ್ನ ಮಿತ್ತ ದಾಳಿ ನಡೆತದಿತ್ತಂಡು. ಬಜಾಲ್ ಮೂಲದ ಟೊಫಿ ನೌಫಾಲ್ ಬೊಕ್ಕ ಕೂಟ ಆನಿದ ದಿನ ಬಿಸತ್ತಿಡು ಕುತ್ತುದು ಕೆರಿಯರೆ ಪ್ರಯತ್ನ ಮಲ್ತದಿತ್ತಂಡು. ಕುದ್ರೋಳಿ ಮೂಲದ ಆರಿಫ್ ಕರಿನ ಕೆಲವು ವರ್ಷಲೆಡ್ದು ಅಜ್ಜಿ ನಡ್ಕ ಕೈತಲ್ದ ಮುಳ್ಳುಗುಡ್ಡೆಡು ಕುಟುಂಬದ ಒಟ್ಟಿಗೂ ವಾಸ ಮಲ್ತೊಂದಿತ್ತದು ಬೊಡಿದಿ ಮೂವರ ಅಂಜುಕುಲು ಒರ್ತಿ ಪೊಣ್ಣು ಮಗಲೇನು ಅಗತದೇರು. ಡಿಸಿಪಿ ಮಿಥುನ್ ಬೊಕ್ಕ ಪೊಲೀಸ್ ಅಧಿಕಾರಿಗಳು ತನಿಖೆ ಮಲ್ತೊಂದುಲ್ಲೇರು. ಆಸ್ತಿ ತೆರಿಗೆ ಕಟ್ಟುನ ರೀತಿಡು ಸರಳೀಕರಣ ಮಲ್ತದ ಹೆಚ್ಚ ಬಲಿಚಲು ಸಾಧಿಸಾದ ಕುಡ್ಲಾ ಮಹಾನಗರ ಪಾಲಿಕೆನ ರಾಜ್ಯಡೆ ಸುರೂತ ಮಹಾನಗರ ಪಾಲಿಕೆ ಎಂದು ಗುರ್ತಾವಡು ಪನ್ಪುನ ಪರಿಕಲ್ಪನೆ ಹೊಂದುದುಂಡೊಂದು ಆಡಳಿತದ ಅಧಿಕಾರಿ ಅದುಪುನ ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರ್ ಆರು ಗುರುವಾರ ಕುಡ್ಲಾ ಮಹಾನಗರ ಪಾಲಿಕೆದ ಬಜೆಟ್ ದುಂಬುದಿದ್ದು ಪಾತಿರಿಯರು. ಕುಡ್ಲ ಮಹಾನಗರ ಪಾಲಿಕೆದ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿಲಾದುಪುನ ದರ್ಶನ್ HV ಗುರುವಾರ ಕುಡ್ಲ ಮಹಾನಗರ ಪಾಲಿಕೆದ 2026-27 ಸಾಲದ ಬಜೆಟ್ ದುಂಬುದಿದ್ದು ಪಾತಿರಿಯರು. ಆಸ್ತಿ ತೆರಿಗೆ ಕಟ್ಟುನ ವಿಧಾನಡು ಸರಳೀಕರಣ ಮಲ್ತದ ಹೆಚ್ಚ ಬಲಿಚಲು ಸಾಧಿಸಾದ ಕುಡ್ಲ ಮಹಾನಗರ ಪಾಲಿಕೆನ ರಾಜ್ಯಡೆ ಸುರೂತ ಮಹಾನಗರ ಪಾಲಿಕೆ ಎಂದು ಗುರ್ತ ಮಲ್ಪಡೊಂದು ಪನ್ಪನ ಪರಿಕಲ್ಪನೆ ಹೊಂದುದುಂಡೊಂದು ಪಂಡಿರ. 2025-26 ಸಾಲದ ಆಸ್ತಿ ತೆರಿಗೆ ಬೊಕ್ಕ ಅಕೌಂಟ್ ವರ್ಗಾವಣೆದ ಕಟ್ಟುನ ದುಡ್ಡು ಬೊಕ್ಕ ಅಕೌಂಟ್ ಕಾಪಿಲಿನ ದುಡ್ಡು ಜಾಹೀರಾತು ಕಟ್ಟಿನ ಕಾಸು ಸೇರಿನಂಚ ಈ ಸಾಲದ ಕಂದಾಯ ಇಲಾಖೆರ್ದು 12,153 ಲಕ್ಷ ರೂಪಾಯಿ ಬೊಕ್ಕ 95,000 ರೂಪಾಯಿ ಆದಾಯ ಎದುರು ತೂದಿತ್ತಂಡ. ಆಂಡ 2026 ಮಾರ್ಚ್ ಅಖೀರಿ ಮುಟ್ಟ 14,117 ಲಕ್ಷ 25,000 ರೂಪಾಯಿ ಒಟ್ಟು ಮಲ್ತದಿತ್ತದ. ಶೇಕಡ 126 ಬಟ್ಟ ಮೂಜಿದಾತು ಬಾರಿ ಎಡ್ಡೆ ಬುಲಿಚಿಲು ಸಾಧಿಸಾದನಂದು ಪಂಡಿರ. 2026-27 ಸಾಲಿಗೆ 16,783 ಲಕ್ಷ ಬೊಕ್ಕ 25,000 ಜಮೆ ಎದುರು ತೂವೊಂದುಂಡು. ಪಾಲಿಕೆದ ಸುತ್ತುಡು 2,22,000 ಆಸ್ತಿಲೇನೆ ತೊರ್ತಿಗೆ ಆಸ್ತಿ ತೆರಿಗೆ ತಂತ್ರಾಂಶಡು ಗಣಕೀಕರಣ ಮಲ್ತದಿತ್ತದ. ಇಂದೆಟ್ಟು 1,71,000 ಜನ ಯಜಮಾನಿರು ಈ ತಂತ್ರಾಂಶಡು ಆಸ್ತಿ ತೆರಿಗೆ ಕಟ್ಟೊಂದುಲ್ಲೇರ. ಪಾಲಿಕೆ ಸುತ್ತದ ಮಾತಾ ಆಸ್ತಿ ಯಜಮಾನಿರಡಿ ತೆರಿಗೆ ಕಟ್ಟದ ಪಾಲಿಕೆದ ಸಂಪನ್ಮೂಲ ಒಟ್ಟು ಮಲ್ಪೆರೆಗಾದ ತೋರ್ತಿಗೆ ಮೂಜಿ ವಾರ್ಡ್ಲೆಡ್ ಸರ್ವೆ ಕಾರ್ಯ ನಡಪ ಒಂದುಂಡು. ಎಂದಿನ ಮಾದರಿಯಾದ ಒಂದು ಬಾಕಿ ಉರಿದಿನ 57 ವಾರ್ಡ್ಲೆಡ್ ಸರ್ವೆ ಕಾರ್ಯ ನಡಪಾದ ಆಸ್ತಿ ತೆರಿಗೆನ ಪರಿಣಾಮಕಾರಿಯಾದ ಸಂಯೋಜಿತವಾದ ಈ ತಂತ್ರಾಂಶಡು ಸೊತ್ತುದ ವಿಸ್ತೀರ್ಣ ದಾಖಲು ಮಲ್ತದ ಆಸ್ತಿ ತೆರಿಗೆ ಕಟ್ಟುನ ವಿಚಾರಡು ಸರಳೀಕರಣ ಮಲ್ತದ ಬುಲಿಚಲ್ ಸಾಧಿಸಾದ ರಾಜ್ಯಡೆ ಸುರೂತ ಮಹಾನಗರ ಪಾಲಿಕೆ ಎಂದು ಗುರ್ತ ಮಲ್ಪಡು ಪನ್ಪನ ಪರಿಕಲ್ಪನೆ ಹೊಂದುದುಂಡೊಂದು ಆಡಳಿತಾಧಿಕಾರಿ ದರ್ಶನ್ HV ಪಂಡ್ಯರ. 2025-26 ಸಾಲಿನಲ್ಲಿ ಆಸ್ತಿ ತೆರಿಗೆ ಹಾಗೂ ಖಾತಾ ವರ್ಗಾವಣೆ ಶುಲ್ಕ ಹಾಗೂ ಖಾತಾ ಪ್ರತಿಗಳ ಶುಲ್ಕ, ಜಾಹೀರಾತು ಶುಲ್ಕ ಸೇರಿದಂತೆ ಈ ಬಾಬ್ತಿನಲ್ಲಿ ಕಂದಾಯ ಶಾಖೆಯಿಂದ 121,63 ಲಕ್ಷದಷ್ಟು ನಿರೀಕ್ಷೆ ಇತ್ತು. ಈ ಸಾಲಿನ 25ನೇ ಮಾರ್ಚ್ ಅಂದ್ರೆ ನಿನ್ನೆಗೆ ನಾವು ಹೋಲಿಸಿದ್ರೆ 141,15 ಲಕ್ಷದಷ್ಟು ನಾವಾಗಲೇ ಸಂಗ್ರಹಣೆ ಮಾಡಿದ್ದೀವಿ. ಶೇಕಡ 126ರಷ್ಟು ಅಭೂತಪೂರ್ವ ಪ್ರಗತಿ ನಾವು ಸಾಧಿಸಿದ್ವಿ. 3ನೇ ವರ್ಷದ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಏಪ್ರಿಲ್ 4 ನಡಪುನೊಂದು ಕಂಬಳ ಸಮಿತಿದ ಗುರ್ಕಾರ್ಯರು ಇನಾಯತ್ ಅಲಿ ಲೆಪ್ಪೋಲೆ ಬುಡುಗಡೆ ಕಾರ್ಯಕ್ರಮ ಪಂತೆರ. ಕುಡ್ಲದ ಗುರುಪುರ ಮಾಣಿಬೊಟ್ಟು ಗುತ್ತಡು ಮೂಳೂರು ಅಡ್ಡೂರು ಜೋಡುಕರೆ ಕಂಬಳ ಸಮಿತಿದ ನಿಲೆಟ್ ನಡಪನ 3ನೇ ವರ್ಷದ ಜೋಡುಕರೆ ಕಂಬಳ ಏಪ್ರಿಲ್ 4 ನಡಪರಿದ್ದದ ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಲ್ತೆರ. ಮೂಳೂರು ಅಡ್ಡೂರು ಕಂಬಳ ಸಮಿತಿದ ಗುರ್ಕಾರ್ಯರು ಇನಾಯತ್ ಅಲಿ ಸುದ್ದಿಗಾರರಿಗೆ ಮಾಹಿತಿ ಕೊಟ್ಟು ಆನೆಕಾಂಡಿ ಎನ್ಮರಿಕ ಬಂಟೇರ್ನೆ ಅನ್ನೆ ನಾಡವೇರ್ನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಕೊಂಬುಲ ಉದಿಪನ ಮಲ್ಪೇರ. ಕಟೀಲು ಹರಿನಾರಾಯಣದಾಸ ಅಸ್ರಣ್ಣ ತುಡಾರ ಬಲ್ಪು ಪತ್ತವೆರಂದು ಪಂಡೆರ. ಬಯ್ಯ ಆಜರೇಕ ಸಭಾಲೇಸನ ಬೊಮ್ಮಲ್ ಗುರ್ಕಾರ್ಯರು DK ಸುರೇಶ್
ಉದಿಪನ ಮಲ್ಪೇರ ಸ್ಪೀಕರ್ ಯುಟಿ ಖಾದರ್ ಮಂತ್ರಿ ದಿನೇಶ್ ಗುಂಡೂರಾವ್ ಪಾಲ್ದೆತನವರಂದು ಪಂಡ್ಯರ ಪ್ರಧಾನ ತೀರ್ಪುಗಾರರ ಗುಣಪಾಲ ಕಡಂಬ ಪಾತ್ರದ ಕಂಬಳ ಶಿಸ್ತಡ್ ನಡಪವನಿಗೆ ಮೆಚ್ಚುಗೆ ತೆರಿಪಾಯರ ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಪದ್ಮನಾಭ ಕೋಟಿ ಅನ್ಪಾಡು ಲೋಕೇಶ್ ಶೆಟ್ಟಿ ಮಚ್ಚೂರು ಪುರುಷೋತ್ತಮ ಚಿತ್ರಾಪುರ ಕಾರ್ಯಕ್ರಮ ಇಟ್ಟಿದ್ದಾರೆ. ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ನಮ್ಮ ಈ ಕಂಬಳದ ಉದ್ಘಾಟನೆಯನ್ನು ಮಾಡ್ಲಿಕ್ಕಿದ್ದಾರೆ. ಅದೇ ರೀತಿ ಹರಿನಾರಾಯಣ್ ದಾಸ್ ಅಸ್ತ್ರನ ನಮ್ಮ ಇದರ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಆಶೀರ್ವಾದ ಮಾಡುವ ಮೂಲಕ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವ ಮೂಲಕ ನಮ್ಮ ಕಂಬಳದ ಉದ್ಘಾಟನೆ ಏಪ್ರಿಲ್ 4ನೇ ತಾರೀಕಂದು ನಡೀಲಿಕ್ಕಿದೆ. ಈ ಸಲ ಒಂದು ಕಂಬಳ ಅಂತ ಹೇಳಿದ್ರೆ ಏನು ಅಂತ, ಕಂಬಳ ಅಂತ ಹೇಳಿದ್ರೆ ತುಳುನಾಡಿನ ಒಂದು ಮಣ್ಣಿಗೆ ಮತ್ತು ಈ ಕಂಬಳಕ್ಕೆ ಒಂದು ಅವಿನಾನುಭವ ಸಂಬಂಧ ಇರುವಂತಹ ಒಂದು ಕಂಬಳ ಇದು. ಈ ಸಂಸ್ಕೃತಿ, ಪರಂಪರೆ, ಕ್ರೀಡೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ನಡೆಸುವಂತ ಒಂದು ಕಲೆಯಾಗಿದೆ ಕಂಬಳ. ಈ ಕಂಬಳದ ಮೂಲಕ ನಾವು ನಮ್ಮ ಧಾರ್ಮಿಕ ಭಾವನೆಯೊಂದಿಗೆ ನಮ್ಮ ಒಂದು ಉತ್ಸಾಹದಿಂದ ನೋಡುವಂತ ಒಂದು ಕ್ರೀಡೆಯಾಗಿದೆ ಕಂಬಳ. ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಕಂಬಳದ ಜೊತೆಗೆ. ನಮ್ಮ ತುಳುನಾಡಿನ ಗಂಡು ಕಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಕ್ಷಗಾನವನ್ನು ಕೂಡ ಅವತ್ತು ನಮ್ಮ ಯಕ್ಷಗಾನ ಕೂಡ ನಡೆಸಲಿಕ್ಕಿದ್ದೇವೆ. ಅದೇ ರೀತಿ ಕಂಬಳದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು. ನಮ್ಮ ಈ ತುಳುನಾಡಿನ ಹಿಂದಿನ ಶೈಲಿ ಯಾವ ನಮ್ಮ ಏನು ಫುಡ್ ಫೆಸ್ಟಿವಲ್ ಹಿಂದಿನ ಯಾವ ನಮ್ಮ ಬೇರೆ ಬೇರೆ ತಿಂಡಿ ತಿನಿಸುಗಳಿರ್ಬೋದು ಅದನ್ನು ಕೂಡ ಅಲ್ಲಿ ಆಯೋಜಿಸುವಂತ ಕಾರ್ಯಕ್ರಮವನ್ನು ಕೂಡ ಈ ತುಳುನಾಡಿನ ಕಂಬಳದಲ್ಲಿ ನಮ್ಮ ಈ ಕಂಬಳದಲ್ಲಿ ಆಚರಿಸ್ತಾ ಇದ್ದೇವೆ. 3ನೇ ವರ್ಷದಲ್ಲಿ ಕಂಬಳೋತ್ಸವ ನಡೀತಾ ಇದೆ. 2 ವರ್ಷದ ಅನುಭವದೊಂದಿಗೆ 3ನೇ ವರ್ಷದಲ್ಲಿ ಒಳ್ಳೆಯ ತಂಡ ಇನಾಯತ್ ಅಲಿ ಅವರ, ಯಾಕೆಂತ ಕೇಳಿದ್ರೆ ಕ್ರೆಡಿಟ್ ಅಂಡ್ ಬ್ಲೇಮ್ ಗೋಸ್ ಟು ದ ಕ್ಯಾಪ್ಟನ್. ಕಾರ್ಯಕ್ರಮ ಯಶಸ್ವಿಯಾದಾಗಲೂ ಕೂಡ ಅದರ ಕೀರ್ತಿ, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಜನ ಈಗೊಂದು ಆಗ್ಬಹುದಿತ್ತು ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಮೊಂಡಾರ್ಬೀಟ್ನ ಕಂಬಳ ಮತ್ತೆ ಮುಲ್ಕಿಚಿಮೆಯ ಕಂಬಳಗಳು ಒಂದೊಂದು ತಿಂಗಳ ಜಾತ್ರೆ ಆಗಿತ್ತು. ಅಲ್ಲಿ ರೈತನಿಗೆ ಬೇಕಾದ ಕೊಳ್ಳುಕೊಳ್ಳುವ ಎಲ್ಲ ವ್ಯವಹಾರಗಳು ನಡೀತಾ ಇದ್ದಂತಹ ದಿನಗಳು. ಆಮೇಲೆ ಕಂಬಳಕ್ಕೆ ದಿನ ನಿಗದಿ ಆದ ನಂತರ ಆ ಊರಿನಲ್ಲಿ ಬೇರೆ ಯಾವ ಕೆಲಸಗಳು ಆಗ್ಲಿಕ್ಕೆ ಇಲ್ಲ, ಕಂಬಳ ಮುಗಿಯದೆ. ಆ ಕಂಬಳದ ಮಣ್ಣಿಗೆ ಅಷ್ಟು ಮಹತ್ವ ಇತ್ತು, ಗೌರವ ಇತ್ತು. ಕಂಬಳ ಗದ್ದೆಗೆ ಕೋಣಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗದಿದ್ರೆ ಆ ಗದ್ದೆಯ ನೀರನ್ನಾದ್ರೂ ಕೊಂಡೋಗಿ ಹಟ್ಟಿಗೆ ಪ್ರೋಕ್ಷಿಸುವಂತಹ ಪದ್ಧತಿ ಕೂಡ ಇತ್ತು. ಒಂದು ಕಡೆಯಿಂದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಬರುವಲ್ಲಿ ಹೇಳಿದ ಹಾಗೆ ನಮ್ಮ ಕಂಬಳ ಎಷ್ಟು ಮುಖ್ಯವೋ ಕ್ರೀಡಾತ್ಮಕವಾಗಿಯೂ ಅಷ್ಟೇ ಮುಖ್ಯವಾಗಿ ಒಳ್ಳೆಯ ಕೆಲಸ ಮಾತ್ರ ಆದ್ರೂ ಸಾಲದು, ಒಳ್ಳೆಯ ರೀತಿಯಲ್ಲಿ ಆಗಲಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ನನ್ನ ಮಾತು. ಕುಡ್ಲ ತಾಲೂಕು ಬಾಳ ಕಳುವಾರ್ದ ಶ್ರೀ ವೆಂಕನಾಥೇಶ್ವರ ದೇವಸ್ಥಾನಡು ಮಾರ್ಚೇರುವಡ್ದು 21 ಮಠ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದುಂಡು. ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರು. ಕುಡ್ಲ ತಾಲೂಕು ಬಾಳ ಕಳುವಾರ್ದ ಶ್ರೀ ವೆಂಕನಾಥೇಶ್ವರ ದೇವಸ್ಥಾನಡು ಮಾರ್ಚೇರುವಡ್ದು 21 ಮಠ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದ. ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತಂಡ. ಎಡಪದವು ರಾಧಾಕೃಷ್ಣ ತಂತ್ರಲೆನ ಪೌರಾಹಿತ್ಯಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಪಿ ಸುರೇಶ್ ಆಚರಿತದ ಧಾರ್ಮಿಕ ವಿಧಿ ವಿಧಾನಲೇನು ಕರಿತದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ನಡೆತಂಡ. ಪ್ರಸನ್ನ ಪೂಜೆ ಮಹಾಪೂಜೆ ನಡಪಾದ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡ. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರ ಕೆ ಚಿತ್ತರಂಜನ್ ಶೆಟ್ಟಿ ಕಳುವಾರಗುತ್ತು, ಮರ್ಯಾದೆ ಗುರುಕಾರ್ಯರ ಡಾಕ್ಟರ್ ಕೆ ವಸಂತ ಶೆಟ್ಟಿ ಕಳುವಾರಗುತ್ತು, ಪ್ರಧಾನ ಕಾರ್ಯಂತರ ಬಿ ರವೀಂದ್ರರಾವ್, ಕಾರ್ಯಂತರ ಕೆ ರಾಮಚಂದ್ರ ಶೆಟ್ಟಿ, ಪಣವದು ಗುರುಕಾರ್ಯರು ಬಿ ಲಕ್ಷ್ಮೀಶ್ವರರಾವ್ ಬೊಕ್ಕ ಮಾತಾ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಊರು ಪರ ಊರ್ಲಿನ ಭಕ್ತರು ಬ್ರಹ್ಮಕಲಶದ ಪುಣ್ಯ ಕಾರ್ಯಡು ಪಾಲ್ದಿತ್ತೊಂದು ಶ್ರೀ ವೆಂಕನಾಥೇಶ್ವರ ದೇವರನ ಇಂಬು ನಟ್ಟೊಂಡ್ಯರು.
ಬಂಟ್ವಾಳ ತಾಲೂಕು ಶಂಭೂರು ಬೈಪಾಡಿ ಮಾರ್ಗುಡುಪುನ ದಕ್ಷಿಣದ ಶ್ರೀ ಶಿರ್ಡಿ ಸಾಯಿ ಮಂದಿರಡು ಶ್ರೀರಾಮನವಮಿ ಉಚ್ಚಯ ನಡತಂಡ ಗುರುಪಾದಕ ಪೂಜೆ ಪಲ್ಲಂಕಿ ಉಚ್ಚಯ ದೀಪಾಲಂಕಾರ ಮಹಾಪೂಜೆ ಮಲ್ತೆರ ನಾಡದ ಮಾತ ಶ್ರೀರಾಮ ಮಂದಿರಲ್ಲೆಡ್ ಬೊಕ ಶಿರ್ಡಿ ಸಾಯಿಬಾಬಾ ಮಂದಿರಲ್ಲೆಡ್ ಶ್ರೀರಾಮನವಮಿ ಉಚ್ಚಯ ಗುರುವಾರ ಬೊಕ ಶುಕ್ರವಾರ ನಡತೊಂದುಂಡು. ಬಂಟ್ವಾಳ ತಾಲೂಕು ಶಂಭೂರು ಬೈಪಾಡಿ ಮಾರ್ಗುಡುಪುನ ದಕ್ಷಿಣದ ಶ್ರೀ ಶಿರ್ಡಿ ಸಾಯಿ ಮಂದಿರಡು ಶ್ರೀರಾಮನವಮಿ ಉಚ್ಚಯ ಗಡ್ದಡ್ ನಡತಂಡ ಕಾಂಡೆ ಕಾಕಡ ಆರತಿ ಅಭಿಷೇಕ ಸ್ತೋತ್ರ ಪಠನ ವಿಷ್ಣು ಸಹಸ್ರನಾಮ ಇಂಚಿತ್ತಿ ಪೂಜಾ ಕಾರ್ಯಕ್ರಮ ನಡತಂಡ. ವಾಣಿಯ ಗಾಣಿಗ ಮಹಿಳಾ ಭಜನಾ ಮಂಡಳಿ ಕುಡ್ಲ ಬೊಕ ಭಕ್ತಿಪ್ರಿಯ ಭಜನಾ ಕೂಟ ಬಾಂದೊಟ್ಟು ಕುಡ್ಲ ಮಕ್ಳೆರ್ದು ಭಜನಾ ಸಂಕೀರ್ತನೆ ನಡತಂಡ. ಮಧ್ಯಾಹ್ನದ ಬೊಕ್ಕ ಗುರುಪಾದುಕ ಪೂಜೆ ಪಲ್ಲಂಕಿ ಉಚ್ಚಯ ದೀಪಾಲಂಕಾರ ಮಹಾಪೂಜೆ ನಡತಂಡ. ಬಿಗ್ ಬಾಸ್ ಪದ್ರಡೆ ತದ್ರುವನ್ ತುಡರ ಬುಲ್ಪು ಪತ್ತಾದ ಪೂಜೆ ಸಂದಾಯರ ರಾತ್ರಿ ಭಕ್ತರಿಗೆ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡ. ಕುಡ್ಲ ಅಡ್ಯಾರ್ದ ಅಡ್ಯಾರ್ಗುತ್ತು ಜುಮಾದಿ ಬಂಟ ಧರ್ಮ ಚಾವಡಿದ ಒಕ್ಕೆಲು ಬಕ ಧರ್ಮ ದೈವಲೆನ ಪಿರಪ್ರತಿಷ್ಠೆ ಕಲಶಾಭಿಷೇಕದಲ್ಲಿ ಕೊಡು ಶುಕ್ರಾರ ಧರ್ಮ ನೇಮ ನಡತೊಂದುಂಡು ಕಾಂಡೆ ದೈವಲೆನ ಬಂಡಾರ ಏರಂಡು. ಕುಡ್ಲ ಅಡ್ಯಾರ್ದ ಅಡ್ಯಾರಗುತ್ತು ಜುಮಾದಿ ಬಂಟ ಧರ್ಮ ಚಾವಡಿದ ಒಕ್ಕೆಲು ಧರ್ಮ ದೈವಲೆನ ಪಿರಪ್ರತಿಷ್ಠೆ ಧರ್ಮ ನೇಮದ ಕಾರ್ಯಕ್ರಮಲು ಮಾರ್ಚ್ 24-26 ಮುಟ್ಟ ನಡತೊಂದುಂಡು. ಗುರುವಾರ ಕಾಂಡೆ ವೆಂಕಟರಮಣ ದೇವರಿಗೂ ಮುಡಿಪು ಅರ್ಸಾಯ ನಡಪಾಯರು ಶುಕ್ರಾರ ಪೈಯಡ್ದೆ ರಾತ್ರಿ ಮುಟ್ಟಲ ಧರ್ಮ ನೇಮ ನಡಪರ ಎತ್ತದ ಕಾಂಡೆ ಧರ್ಮ ದೈವಲೆನ ಭಂಡಾರ ಏರಂಡು. ಅಡ್ಯಾರಗುತ್ತು ಯಜಮಾನರು ವಿಶ್ವನಾಥ ಶೆಟ್ಟಿ ಬಕ್ಕ ಕುಟುಂಬದಕ್ಕಲು ಅಡ್ಯಾರಗುತ್ತು ಫ್ಯಾಮಿಲಿ ಟ್ರಸ್ಟ್ದ ಗುರುಕಾರ್ಯರು ಸುರೇಂದ್ರ ಕಂಬಳಿ ಪ್ರಧಾನ ಕಾರ್ಯಂತರ ಶಿವರಾಜ್ ಶೆಟ್ಟಿ ಪಣವದ ಗುರುಕಾರ್ಯ ಜಯಶೀಲ ಅಡ್ಡಿಯಂತಯ್ಯ ఒక ಸದಸ್ಯರ ಧರ್ಮ ಚಾವಡಿ ಒಕ್ಕೆಲು ಬಕ ಧರ್ಮ ನೇಮ ಸಮಿತಿದ ಗುರುಕಾರ್ಯರು ಮಾಧವ ನಾಯಕ ಪ್ರಧಾನ ಕಾರ್ಯಂತರ ಪುರುಷೋತ್ತಮ ಭಂಡಾರಿ ಕಾರ್ಯಂತರ ಅಜಿತ್ ಶೆಟ್ಟಿ ಬೈದ್ಯಾವ ಗುತ್ತು ಮೂಡಡ್ಯಾರು ಗುತ್ತು ನಡಿಗುತ್ತು ಮಿತ್ತಕಿಲೆ ತಜಿಪೋಡಿ ಬರ್ಕೆ ಬಂಡಾರಿಂಜ ಮುಂಡಶೆಟ್ಟಿ ಜಾಗೆ ಒಗ್ಗ ಮುದ್ದೆರೆನ ಇಲ್ಲಲ್ದಕ್ಲು ದೈವಲೆನ ಪೂಜಾರ್ಲೈನ ಅಂತ ಕಾಂತು ತಿಮ್ಮ ಮುಂಡ ಜತ್ತಿ ಬೊಕ ಊರು ಪರ ಊರ್ಲೆನ ದೈವ ಭಕ್ತಿರು ಈ ಪಡ್ತಡಿತ್ತರ. ಶನಿವಾರ ರಾತ್ರಿ ಓರ್ಮರೇಕ ಕಲ್ಲುಟ್ಟಿ ಪಂಜುರ್ಲಿ ಕೋಲ ಐತರ ಮಧ್ಯಾಹ್ನ ಅಗೆಲು ಸೇವೆ ನಡಪರೆ ಉಂಡು.
ಕುಡ್ಲ ಕುಂಜತ್ತ ಬೈಲ್ದ ಕೊರ್ಗಿಬೈಲ್ ಅರ್ತಿ ಒಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಏಪ್ರಿಲ್ 6 ಪದ್ರಾಡುಮುಟ್ಟ ನಡಪುಂಡು ಮಾತೆರ್ಲ ಪಾಲ್ದೆತೊನೊಡೊಂದು ಬ್ರಹ್ಮಕಲಶ ಸಮಿತಿದ ಕಾರ್ಯಗುರ್ಕಾರ್ಯರು ಆಶಿಕ್ ಬಳ್ಳಾಲ್ ಸುದ್ದಿ ಕೊಟ್ಟೋಡು ಪಂತೆರ ಕುಡ್ಲ ಕುಂಜತ್ತ ಬೈಲ್ದ ಕುರ್ಗಿಬೈಲ್ ಅರ್ತಿವಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿದ ಕಾರ್ಯಗುರ್ಕಾರ್ಯರ ಆಶಿಕ್ ಬಳ್ಳಾಲ್ ಸುದ್ದಿ ಕೊಟ್ಟೋಡು ಪಾತ್ರದ ಅರ್ತಿವಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಏಪ್ರಿಲ್ 6 ಪದ್ರಾಡುಮುಟ್ಟ ನಡಪುಂಡು ಮಾತೆರ್ಲ ಪಾಲ್ದೆತೊನೊಡೊಂದು ಕೇನುಂಡೆರ ಜಗದೀಶ್ ಶೆಟ್ಟಿ ಮುರ ಪಾತ್ರದ ಪದ್ರಾಡು ವರ್ಷದ ಬೊಕ್ಕ ಕುಡುಪು ನರಸಿಂಹ ತಂತ್ರಿಲೆನ ದುಂಬಾಳ್ತಿಡ್ ಧಾರ್ಮಿಕ ಕಾರ್ಯಗಳು ನಡಪರೆ ಉಂಡು ದೇವಸ್ಥಾನಡು ಮೂಲ ಸೌಕರ್ಯಲೆಗೆ ಕೊರತೆ ಇತ್ತಂಡು ಇತ್ತ ಭಕ್ತರನ ದಾನ್ಲೆನ ಸಾಕಾರಡು ವಿಶಾಲವೈನ ಸಜ್ಜಿದ ಸಭಾಭವನ ಕಾಂಕ್ರೀಟ್ ಮಾರ್ಗ ಉಳಚರಂಡಿ ಆತಂಡು ಭಕ್ತರಿಗೆ ಗಾಡಿಲೆ ನುಂತಾಯರ ವ್ಯವಸ್ಥೆ ಮಲ್ದನಂದು ಪಂಡಿರ ಆಡಳಿತ ಮುಕ್ತೇಸರಿ ಡಾಕ್ಟರ್ ನರೇಶ್ ರೈ ದಿಪ್ಪಣಿಗುತ್ತು ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ವಿಠ್ಠಲ ಆಳ್ವ ಪರಮಗೇರ್ ಸುದ್ದಿ ಕೊಟ್ಟಿದ್ದಾರೆ. ತಾರೀಕು 6 ಏಪ್ರಿಲ್ 2026ರಿಂದ 12 ಏಪ್ರಿಲ್ 26ರವರೆಗೆ 7 ದಿವಸ ವಿಷ್ಣುಮೂರ್ತಿ ದೇವರಿಗೆ ಬ್ರಹ್ಮಕಲಶ ನಡೀಲಿಕ್ಕಿರುವುದು. ಇದು ನಮ್ಮ 3 ಗ್ರಾಮಗಳು ಹಾಗೂ ಜಾರ ಇದರ ಗ್ರಾಮ ದೇವರಾಗಿರುತ್ತಾರೆ. ಪಂಜಮೊಗರು, ಮರಕಡ, ಕುಂಜತ್ಬೈಲ್ ಹಾಗೂ ಜಾರ ಈ 4 ಗ್ರಾಮಗಳಿಗೆ ವಿಷ್ಣುಮೂರ್ತಿ ದೇವರು ಆರ್ಯದ ದೇವರು ಹೌದು, ಗ್ರಾಮ ದೇವರು ಹೌದು. ಸರಿಸುಮಾರು 800 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಇದೆಷ್ಟೋ ಬಾರಿ ಬ್ರಹ್ಮಕಲಶಗಳು ನಡೆದಿವೆ. ಆದರೆ ನಮಗೆ ತಿಳಿದಿರುವ ಮಟ್ಟಿಗೆ ಇಷ್ಟು ಸಂಪೂರ್ಣವಾಗಿ ಅಂದರೆ ಗರ್ಭಗುಡಿ ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಯಗಳು ಸಮಗ್ರವಾಗಿ ನಡೆಯುತ್ತಿರುವ ಜೀರ್ಣೋದ್ಧಾರ ಇದು. ಕಳೆದ 3 ತಿಂಗಳಿನಿಂದ ಎಷ್ಟು ಕೆಲಸ ಆಗಿದೆ ಅಂದ್ರೆ ಭಕ್ತರದ ಅಭಿಲಾಷೆ ಎಷ್ಟಿತ್ತೋ ಅದಕ್ಕಿಂತ ಜಾಸ್ತಿ ಬಹುಶಃ ದೇವರ ಸಂಕಲ್ಪವಾಗಿತ್ತು. ನಾವು ಇಳಿದಿದ್ದು ಒಳಾಂಗಣ, ಸುತ್ತುಪೌಳಿ ಮತ್ತು ಬಲಿಕಲ್ಲಿನ ಮತ್ತೆ ಹೊರಾಂಗಣದ ಕೆಲಸಗಳಿಗೆ. ಈಗ ಅಲ್ಲಿ ನೋಡಿದರೆ ಕೆಲಸಗಳು ಎಷ್ಟಾಗಿದೆ ಅಂದ್ರೆ ನಾವು ಬಹುಶಃ ನಮ್ಮ ಜೀರ್ಣೋದ್ಧಾರದ ಅಧ್ಯಕ್ಷರೇ ಯೋಚಿಸ್ತಿರ್ಲಿಲ್ಲ ನಾವು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ತೇವೆ ಎಂದು. 2014 ಶ್ರೀ ವಿಷ್ಣುಮೂರ್ತಿ ದೇವರಿಗಲ್ಪ ಅಷ್ಟಬಂಧ ಬ್ರಹ್ಮಕಲಶ ನಡತದನು. ಅಲ್ತ ಬಕ್ಕ 16 ವರ್ಷದ ಬಕ್ಕ ಇತ್ತೆ ನಡತೊಂದುಂಡು. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಒಟ್ಟಿಗೆ ಕ್ಷೇತ್ರ ಒಂಜಾತ್ ಜೀರ್ಣೋದ್ಧಾರ ಆತನು. ದುಂಬು ಈ ದೇವಸ್ಥಾನಡು ಒಂಜಾತ್ ಮೂಲಭೂತ ಸೌಕರ್ಯದ ಕೊರತೆ ಇತ್ತಂಡು. ಇತ್ತೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಊರ್ದಕ್ಕಲು ಪರ ಊರ್ದಕ್ಕಲನ ಪೂರ ಒಂಚಿ ಸಹಕಾರ ಹೊಡೆದು ವಿಶಾಲವಾಯಿನ ಒಂಚಿ ಸಭಾಭವನ ಸಾಧಾರಣ 7,000 ಚದರ ಅಡಿ ವಿಸ್ತೀರ್ಣದ ಒಂಜಿ ಸಭಾಭವನದ ನಿರ್ಮಾಣ ಆವೊಂದುಂಡು. ದೇವಸ್ಥಾನ ಒಂಜಿ ಸುಲಲಿತವಾದ ಭಕ್ತರು ಬರೆಯೋಸ್ಕರ ಒಂಜಿ ಭಾರಿ ಅಗಾಧವಾಯಿನ ಒಂಜಿ ಸುಸಜ್ಜಿತವಾಯಿನ ಒಂಜಿ ಕಾಂಕ್ರೀಟ್ ರಸ್ತೆಲ ಒಂಜಿ ನಿರ್ಮಾಣ ಆತಂಡು. ಅಂಚನೆ ಭೌಗೋಳಿಕವಾದ ಅಲ್ಪ ಮಾತ ಒಂದು ತಗ್ಗದ ಪ್ರದೇಶ ಪುನೊಂದು ದೇವಸ್ಥಾನ ಮಿತ್ತದ ಪೂರ ನೀರು ದೇವಸ್ಥಾನ ಬರುವಂತ ನಿಕ್ಕ ಪೂರ ಮಳೆ ನೀರು ಪೋಯರೆ ಬೋಡಾಪಿನ ಒಂಜಿ ಚರಂಡಿದ ವ್ಯವಸ್ಥೆ ದುಂಬು ಹೊರಾಂಗಣ ಬಂದದ್ದು ಜೀತೆ ಒಂಜಿ ದೇವಸ್ಥಾನ ಒಂಜಿ ಸುಂದರವಾಯಿನ ಒಂಜಿ ಹೊರಾಂಗಣ ನಿರ್ಮಾಣ ಆತಂಡು. ಅಂಚನೆ ವಾಸ್ತುಶಿಲ್ಪದ ಭಾರಿ ಪೂರ್ಣೊಂಜಿ ವಿನ್ಯಾಸವಾದ ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆತಂಡು. ರಾಜ್ಯದ ಸಹಕಾರಿ ಸಂಸ್ಥೆಲೆಡ ಸಂವಿಧಾನ ಪೀಠಿಕೆ ಬೋರ್ಡ್ ಪಾಡ್ನ ಬಗೆಟ್ ಹುಬ್ಬಳ್ಳಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆಗೆ ಒಪ್ಪಿಗೆ ಕೊಡ್ತಿದ್ದದು. ಈ ಬಗೆಟ್ ಸಂಸ್ಥೆದ ನಾಯಕರ ಜಿಲ್ಲೆಗೆ ಪೋದು ಜಾಗೃತಿ ಮೂಡವಂದುಳ್ಳೆರೆಂದು ಸಂಸ್ಥೆದ ರಾಜ್ಯ ವ್ಯವಸ್ಥಾಪಕರು ಸಂಗೊಳ್ಳಿ ಸೋಮಣ್ಣ ಕುಡ್ಲಡ್ ಪಂತೆರ. ಹುಬ್ಬಳ್ಳಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆದ ಗುರ್ಕಾರ್ಯರು ಸಂಗೊಳ್ಳಿ ಸೋಮಣ್ಣ ಕುಡ್ಲಡು ಸುದ್ದಿ ಕೊಟ್ಟಡು ಮಾಹಿತಿ ಕೊಡದು ರಾಜ್ಯದ ಸಹಕಾರಿ ಸಂಸ್ಥೆಲೆಡು ಸಂವಿಧಾನ ಪೀಠಿಕೆ ಬೋರ್ಡ್ ಪಾಡ್ನ ಬಗೆಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆಗೆ ಒಪ್ಪಿಗೆ ಕೊಡ್ತಿದ್ದದು. ಈ ಬಗೆಟ್ ಸಂಸ್ಥೆದ ನಾಯಕರು ಜಿಲ್ಲೆಗೆ ಪೋದು ಜಾಗೃತಿ ಮೂಡವಂದುಲ್ಲೆರಂದು ಪಂಡ್ಯರ. ಸಹಕಾರ ಇಲಾಖೆದ ಅಡಿಟ್ ಬರ್ಪನ ಮಾತಾರೀತಿದ ಖಾಸಗಿ ಬ್ಯಾಂಕ್ಲೆಗೆ ಫೈನಾನ್ಸ್ ಬೊಕ್ಕ ಪತ್ತಿನ ಸಹಕಾರ ಸಂಘ ಕೋಆಪರೇಟಿವ್ ಬೊಕ್ಕ KMF ಡೈರಿ ಪೇರು ಉತ್ಪತ್ತಿದಾಕಲನ ಸಂಘಗಳಿಗೆ ಸಂವಿಧಾನದ ಜಾಗೃತಿ ಮೂಡವನಂಚ ಸರ್ಕಾರ ನಂಕ ಆದೇಶ ಕೊಡ್ತೊಂಡು ಸುಮಾರು 28 ಜಿಲ್ಲೆಲೆಡು ಸಂವಿಧಾನ ಬಗೆಟ್ ತಿಳುವಳಿಕೆ ಮೂಡಾದ ಅಂದು ಸಂಗೊಳ್ಳಿ ಸೋಮಣ್ಣ ಪಂಡ್ಯರ. ಸಂಸ್ಥೆದ ಜಿಲ್ಲಾ ಗುರ್ಕಾರ್ದಿ ವಿದ್ಯಾಲಕ್ಷ್ಮಿ ಚಂದ್ರಶೇಖರ ಸುದ್ದಿ ಕೊಟ್ಟಿದ್ದಾರೆ. ಸರ್, ಸಂವಿಧಾನ ಜಾಗೃತಿ ಮಾಡೋದು ರಾಜ್ಯಾದ್ಯಂತ ನಮಗೆ ಸರ್ ಆದೇಶ ಇದೆ. ಈಗ ಆಲ್ರೆಡಿ 28 ಜಿಲ್ಲೆಯಲ್ಲಿ ಮಾಡಿದ್ದೀನಿ. ಇನ್ನೊಂದು 3-4 ಜಿಲ್ಲೆ ಖಾಲಿ ಉಳಿದಿದೆ.
ಅವೇರ್ನೆಸ್ ಸರ್. ಅಲ್ಲಿ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಇದನ್ನ ಹಾಕೊಳ್ಳಿ ಅಂತ ಹೇಳ್ತಾರೆ. ಎಚ್ ಮದುವೆಪ್ಪರು ಮತ್ತೆ ಸಿದ್ದರಾಮಯ್ಯ ಆದೇಶ. ಈ ಸರ್ ಈ ಬೇರೆ ಕಡೆ ಮಾಡ್ಕೋಕೋರು ಜಾಸ್ತಿ ಆಗುತ್ತೆ. ನಮ್ದೇನು I2 ಎಲ್ಲ ಕ್ವಾಲಿಟಿ ಎಲ್ಲ ನೀವು ನೋಡ್ಬೋದು. ಅಲ್ಲಿ ನಾವು ಯಾರಿಗೂ ಒತ್ತಾಯ ಮಾಡಿಲ್ಲ. ಒಟ್ಟು ಅವ್ರ ಅಧಿಕಾರಗಳದ್ದು ಏನಿದೆ ಆದೇಶ ಪತ್ರ ಇದೆಯಲ್ಲ ಅದನ್ನ ನೋಡ್ಕೊಂಡು ಅವ್ರು ಮಾಡ್ತಾರೆ. ಒಂದು 90% ವರ್ಕ್ ಆಗ್ತದೆ. ಏಪ್ರಿಲ್ 1 ಸ್ಟಾರ್ಟ್ ಮಾಡ್ತೀವಿ. ಬೆಳ್ತಂಗಡಿ ತಾಲೂಕು ಮಿತ್ತಬಾಕಿಲು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷದ ಜಾತ್ರೆ ಪ್ರತಿಷ್ಠಿತ ವರ್ಷಾಚರಣೆ ನಡೆತಂಡ. ಬೆಳ್ತಂಗಡಿ ತಾಲೂಕು ಮಿತ್ತಬಾಕಿಲ್ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷದ ಜಾತ್ರೆ ಪ್ರತಿಷ್ಠಿತ ವರ್ಷಾಚರಣೆ ಗಡ್ತಡ್ ನಡೆತಂಡ. ಮಾರ್ಚ್ 14 ಮಟ್ಟ ನಡೆದಿನ ಜಾತ್ರೆಡು ಊರು ಪರ ಊರ್ಲೆನ ದಿಂಜ ಜನ ಭಕ್ತಿರು ಪಾಲ್ಗೊಂಡಿರು. ವಿಶೇಷ ಪೂಜೆ, ಭಜನೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೀರ್ಥ ಉಚ್ಚಯ ಭಕ್ತಿ ಶ್ರದ್ಧೆ ನಡೆತಂಡ. ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಈ ಪೊರ್ತುಡು ಕ್ಷೇತ್ರಗೂ ಬತ್ತದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಇಂಬು ನಟ್ಟೊಂಡೆರು. ಈ ದೇವಸ್ಥಾನ ನಮ್ಮೆಲ್ಲರ ಒಂದು ಆತ್ಮೋದ್ಧಾರಕ್ಕೆ ಇರತಕ್ಕಂತಹ ಒಂದು ಕೇಂದ್ರ ಅನ್ನೋದನ್ನ ಈ ಸಂದರ್ಭದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೇವಸ್ಥಾನದ ಒಂದು ವರ್ಚಸ್ಸು, ದೇವಸ್ಥಾನದ ಕಡೆ ನಿರಂತರವಾಗಿ ಮುಂದುವರಿಬೇಕು ಅನ್ನೋದರಲ್ಲಿ ಬಹುಶಃ ಇಲ್ಲಿ ಇರತಕ್ಕಂತಹ ಎಲ್ಲರ ಪಾಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ದೇವಸ್ಥಾನ ಅಂದ್ರೆ ಕೇವಲ ಒಂದು ಕಟ್ಟಡ, ಹೊರಗಡೆ ಒಂದು ಮೂರ್ತಿ, ಹೋದಾಗ ಯಾಂತ್ರಿಕವಾಗಿ ಕೈ ಮುಗಿದು ಬರ್ತಕ್ಕಂಥದ್ದು ಮಾತ್ರ ಅಲ್ಲ. ಅದನ್ನ ಆಗಮ ಅಥವಾ ತಾಂತ್ರಿಕ ವಿಧಿವಿಧಾನಗಳ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಒಂದು ಶಕ್ತಿ ಸಂಚಯವಾಗುವಂತಹ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ದೇವರ ಮೂರ್ತ ರೂಪ ಅಲ್ಲಿದ್ದು ನಾವು ಪ್ರಾರ್ಥನೆ ಮಾಡಿದಾಗ ನಾವು ಬೇಡಿಕೊಂಡಿದ್ದೆಲ್ಲ ನಮಗೆ ಸಿದ್ಧಿಸ್ತದೆ ಅಂತ ಹೇಳಿ. ಆದರೆ ಆ ಸ್ಥಳದ ಒಂದು ಸಾನ್ನಿಧ್ಯವನ್ನ ಯಾವತ್ತೂ ಕೂಡ ಪಾವಿತ್ರತೆಯನ್ನ ಎಲ್ಲರೂ ಒಟ್ಟು ಸೇರಿ ಕಾಪಾಡಬೇಕು. ಒಂದು ಕಾಲದಲ್ಲಿ ದೇವಸ್ಥಾನ ರಾಜಾಚಾರ್ಯರಿಗೆ ಈ ದೇವಸ್ಥಾನದ ಕೆಲಸಗಳಾಗ್ತಾ ಇದೆ. ನಾವು ಇತಿಹಾಸವನ್ನು ತಿರುಗಿ ನೋಡಲು ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ. ಇತಿಹಾಸದ ಅರ್ಥ ಮಾಡಿಕೊಳ್ಳುವುದು ಒಂದು ಕಾಲ ಸಮಾಜದ ಒಂದು ಅರಸೊತ್ತಿಗೆ ಕಾಲವಿತ್ತು. ಅನಂತರದ ಸೇರಿ ಆ ಪ್ರದೇಶದಿಂದ ಶ್ರೀಮಂತ ಆ ಪ್ರದೇಶ ಶ್ರೀಮಂತ ಸೇರಿಕೊಂಡು ದೇವಸ್ಥಾನದ ಬೇರೆಯವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ದೊಡ್ಡ ರೀತಿಯಲ್ಲಿದ್ದಂಥ ಒಂದು ಗ್ರಾಮ, ಒಂದು ದಕ್ಷಿಣ ಎಲ್ಲ ದಕ್ಷಿಣ ಜಿಲ್ಲೆಯಲ್ಲಿ ಮೂವತ್ತು ಕಾನೂನು ಬರೋದಕ್ಕಿಂತ ಮೊದಲು ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಕಷ್ಟ ವಿಚಾರವನ್ನು ನಾನೊಂದು ಜಮೀನ್ದಾರಿ ಮಂಡಳಿ ತೊಗೊಂಡು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತಕ್ಕಂಥದ್ದು ನಾನು IMSC ಮೋಟಾರ್ ಸ್ಪೋರ್ಟ್ಸ್ ಸಂಸ್ಥೆದ ಬೊಳ್ಳಿ ಪರ್ವದಲ್ಲಿ ಕೊಡು 4ನೇ ಪಂಥ ಪ್ರತಿಷ್ಠಿತ IMSC ಆಫ್ ರೋಡ್ ಟ್ರೋಫಿ 2026 ಮಾರ್ಚ್ 29 ಒಡ್ಡೂರು ಫಾರ್ಮುಡ ದಿವಂದನೊಂದು ಸಂಸ್ಥೆದ ಗುರ್ಕಾರ್ಯರು ಮೂಸಾ ಶರೀಫ್ ಪಂತೆರ. IMSC ಮೋಟಾರ್ ಸ್ಪೋರ್ಟ್ಸ್ ಸಂಸ್ಥೆದ ಗುರ್ಕಾರ್ಯರು ಮೂಸಾ ಶರೀಫ್ ಸುದ್ದಿಕೊಟ್ಟೋಡು ಪಾತ್ರದ ಸಂಸ್ಥೆಯಲ್ಲಿನ ಬೊಳ್ಳಿ ಪರ್ವದಲ್ಲಿ ಕೊಡು 4ನೇ ಪಂಥ ಪ್ರತಿಷ್ಠಿತ IMSC ಆಫ್ ರೋಡ್ ಟ್ರೋಫಿ 2026 ಮಾರ್ಚ್ 29 ಒಡ್ಡೂರು ಫಾರ್ಮುಡ ದಿವಂದನೊಂದು ಪಂಡಿರ. 2 ದಿನದ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆದ ಮೋಟಾರ್ ಸ್ಪೋರ್ಟ್ಸ್ ಇತಿಹಾಸಡಿ ಒಂಜಿ ಮುಖ್ಯ ಸಂಗತಿ ಆಯ್ರೆ ಉಂಡು. ಇಂದಿಟ್ಟು ಪಾಲ್ದೊತ್ತೊನ್ನ ಬಗೆಟ್ ಈ ತೊಡ್ತಿಗೆ 141 ಎಂಟ್ರಿಲು ಬೇಯ್ದಂಡ ನನಲ ಬರೊಂದೇ ಉಂಡೊಂದು ಪಂಡಿರ. ಮೋಟಾರ್ ಸ್ಪೋರ್ಟ್ಸ್ ತೂಯರ 2,000 ಹೆಚ್ಚು ಜನ ಬರ್ಪುನ ಅಂದಾಜು ಉಂಡು. ಗೆಂದಿನಕ್ಲಿಗೆ ಒಟ್ಟು 14 ಲಕ್ಷ ರೂಪಾಯಿ ಇನಾಮು, ಟ್ರೋಫಿ, ಗಿಫ್ಟ್ ಕೊರ್ಕೊಂಡು ಉದಿಪನ ಬೊಕ್ಕ ಮುಗಿತಲಡು ಬೇತೆ ಬೇತೆ ವಲಯದ ನಾಯಕರು ಪಾಲ್ದಿತ್ತುವರೆಂದು ಮೂಸಾ ಶರೀಫ್ ಪಂಡ್ಯರ. IMSC ಸಂಸ್ಥೆದ ಕಾರ್ಯಂತರ ಅಶ್ವಿನ್ ನಾಯಕ್, ಒಡ್ಡೂರು ಫಾರ್ಮ್ ಹೌಸ್ದ ಕುಮಾರ್ ಆಳ್ವ, ಸದಸ್ಯರ ರೊನಾಲ್ಡ್ ಫೆರ್ನಾಂಡಿಸ್ ಸುದ್ದಿ ಕೊಟ್ಟಿದ್ದಾರೆ. ನಾಳ್ದು 28 ಬೆಳಿಗ್ಗೆ ನಮ್ಮ ಆನರೇಬಲ್ ಸ್ಪೀಕರ್ ಡ್ಯೂಟಿ ಖಾದರ್ ಅವರು ಬಂದು ಅವರ ಉಪಸ್ಥಿತಿಯಲ್ಲಿ ಮತ್ತೆ ಅನ್ಯ ಗಣ್ಯ ವ್ಯಕ್ತಿಗಳಾದ ನಮ್ಮ MP ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಆನರೇಬಲ್ MLA ಭರತ್ ಶೆಟ್ಟಿ, ಅಲಾಂಗ್ ವಿತ್ ವೇದವ್ಯಾಸ್ ಕಾಮತ್, ಮತ್ತೆ ಉಮನಾಥ್ ಕೋಟಿಯಾನ್ and Mr. Sudhir Kumar Reddy, the Commissioner IPS, along with the DC, Deputy Commissioner Darshan, and Mr. Mohan Alwa, Chairman of Alwa's Trust, and Mr. Vivek, Managing Director, KMF, ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಾವು ಬೆಳಿಗ್ಗೆ 8:30 ಗಂಟೆಗೆ ಈ ಫ್ಲಾಗ್ ಆಫ್ ಸೆರೆಮನಿಯನ್ನು ಇಡ್ತಾ ಇದ್ದೀವಿ. ಅದರ ನಂತರ ಎಕ್ಸಾಕ್ಟ್ 9 ಗಂಟೆಗೆ ಫಸ್ಟ್ ಆಬ್ಸ್ಟಿಕಲ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಆ ದಿವಸ ಆಲ್ಮೋಸ್ಟ್ 75 ಜೀಪ್ಸ್ಗಳದ್ದು ಕಾಂಪಿಟೇಷನ್, 75 to 80 ಜೀಪ್ಗಳದ್ದು ಕಾಂಪಿಟೇಷನ್ ನಡೆಯಲಿಕ್ಕಿದೆ.
ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಎಂಟೈರ್ ಆಫ್ ರೋಡಿಂಗ್ ಕಾಂಪಿಟಿಷನ್ಸ್ ನಡೆದು 29th ಬೆಳಿಗ್ಗೆ ಪುನಃ 9 ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ 6 ಗಂಟೆ ತನಕ ಆ ದಿವಸ ಮಾಡಿಫೈಡ್ ಮತ್ತೆ ಪ್ರೋ ಮಾಡ್ ಓಪನ್ ಕ್ಲಾಸ್ ಕ್ಯಾಟಗರಿಗಳದ್ದು ಕಾಂಪಿಟಿಷನ್ ನಡೀಲಿಕ್ಕಿದೆ. ಸಂಜೆನೆ ಹೊತ್ತು ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ಆ ದಿವಸ ಸಂಜೆ ಅದು 29ನೇ ತಾರೀಕು ಸಂಜೆ 6 ಗಂಟೆಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಹಾನರಬಲ್ MLA ಅವರು ಮಿಸ್ಟರ್ ವೈ ಭರತ್ ಶೆಟ್ಟಿ, ಮಿಸ್ಟರ್ ರಾಜೇಶ್ ನಾಯಕ್ MLA ಫಾರ್ ಬಂಟ್ವಾಲ್, ಮಿಸ್ಟರ್ ನಲೀನ್ ಕುಮಾರ್ ಕಟೀಲ್ ಎಕ್ಸ್ MP ಹಾಗೂ UT ಇಫ್ತಿಕರ್ ಅಲಿ ಆಲ್ಸೋ ವಿಲ್ ಬಿ ದೇರ್, ಚೇರ್ಮನ್ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೌನ್ಸಿಲ್ ಅವ್ರದ್ದು, HN ಬಾಲಕೃಷ್ಣ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಜ್ಪೆ ಸ್ಟೇಷನ್, ಹಾಗೂ ರಾಜೀವ್ ನಾಯ್ಕ್ PDO ಆಫ್ ದ ಗ್ರಾಮ ಪಂಚಾಯತ್. Event on the 28th and the 29th of this month, and it's our pleasure that Mr. Ashwin and Mr. Musa have chosen our space to be a part of this big event, which is their 400th event and 25 years of their IMSSC group. So it is just to let you know what Oddur is about. See, Oddur by itself is just not a venue. What we are trying to build is an experience place there. So there, because they have selected that area because that has a natural landscape, and it's a perfect location to do the motocross. And with Oddur, we are not just going to look at motocross, we are also looking at hosting more events and big events, motocross and other celebrations too. ಕುಡ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಕ್ಷೇತ್ರದ ಗುರುವಾರ ರಾತ್ರಿ ವಿಷ್ಣುಮೂರ್ತಿ ಕೊಡಮಂದಾಯ ಬಕ ಬ್ರಹ್ಮ ಬೈದರ್ಲೆಗ್ ದೊಂಪದ ಬಲಿನೇ ಮಾತನಾಡುತ್ತಂಡ. ಭೂತಾರಾಧನದ ಕಟ್ಟಕಟ್ಲೆದಂಚ ಸತ್ಯಲೆಗ್ ವರ್ಷಡು ಕೊರ್ಪನ ಬೇತೆ ನೇಮಲೆಡು ಒಂಜಿ ದೊಂಪದ ಬಲಿಯಾತುಂಡು ದೈವಲು ಬತದ ಸುರುಕು ಕುಲುನ ಜಾಗಿ ಪನ್ಪನ ದಿಟ್ಟಿಡು ಗಡುಪಾಡಿ ಕಟ್ಟೆಂದ್ಲ ಪಂತೊಂದು ಸುರುತ ನೇಮ ಕೊರ್ಪನ ಸಂಪ್ರದಾಯ ನಡೆದು ಬೈದಂಡ. ಕುಡ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಕ್ಷೇತ್ರದ ಬಾಕಿಮಾರ್ ಕಂಡುಡು ಗುರುವಾರ ರಾತ್ರಿ ವಿಷ್ಣುಮೂರ್ತಿ ಕೊಡಮಂದಾಯ ದೈವಲೆಗ್ ಬೊಕ್ಕ ಬ್ರಹ್ಮ ವೈದ್ಯರು ಕೋಟಿ ಚೆನ್ನೇರೆಗ್ ದೊಂಪದ ಬಲಿ ನೇಮ ಅಟ್ಟಣೆ ಮಲ್ತದಿತ್ತರ. ಕಾಂಡ ದೈವಲೆನ ಬಂಡಾರ ಪಿದಾಡ್ದು ಬಾಕಿಮಾರ್ ಕಂಡುಡು ಬಂಡಾರ ಎಡ್ದು ರಾತ್ರಿ ಸುರುಕು ವಿಷ್ಣುಮೂರ್ತಿ ದೈವದ ನೇಮ ನಡೆತಂಡ. ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಗುರ್ಕಾರ್ಯರು ಕೆ ಚಿತ್ತರಂಜನ್ ಗರುಡಿ ಬೊಕ್ಕ ಆಡಳಿತ ಮೊಕ್ತೇಸರರು ಊರು ಪರ ಊರ್ಲೆನ ಭಕ್ತಿಯರು ಈ ಪೊರ್ತುಡಿತದ ದೈವಲೆನ ಇಂಬು ನಟ್ಟೊಂಡೆರು. ದಕ್ಷಿಣ ಕನ್ನಡ ಜಿಲ್ಲಾ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕೊಡು ಕನ್ನಡ ಸಾಂಸ್ಕೃತಿಕ ಮೆರವಣಿಗೆ ಗುರುವಾರ ಬೈಯಗ್ BC ರೋಡ್ ನಡೆತನು. ಪ್ರೊಫೆಸರ್ ತುಕಾರಾಮ ಪೂಜಾರಿ ಮೆರವಣಿಗೆಗೆ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ನೆಲೆಟ್ ದಕ್ಷಿಣ ಕನ್ನಡ ಜಿಲ್ಲಾ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನ BC ರೋಡ್ದ ಸ್ಪರ್ಶ ಕಲಾ ಮಂದಿರಡು ನಡೆತೊಂದಿತ್ತದು. ಗುರುವಾರ ಬೈಯಗ್ ಗಡ್ದದ ಕನ್ನಡ ಸಾಂಸ್ಕೃತಿಕ ದಿಬ್ಬನ BC ರೋಡು ಅಟ್ಟಣೆ ಮಲ್ತದಿತ್ತರ. ಕೈಕಂಬದ ಪುರಾಲ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆನೆ ಬಾಕಿಲ್ಡ್ ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಗುರ್ಕಾರ್ಯರು ಪ್ರೊಫೆಸರ್ ತುಕಾರಾಮ ಪೂಜಾರಿ ಕನ್ನಡ ಸಾಂಸ್ಕೃತಿಕ ಮೆರವಣಿಗೆ ಉದಿಪನ ಮಲ್ತೆರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ MP ಶ್ರೀನಾಥ ತಾರೈದರ್ತೆರ. ಕೊಂಬು ಚೆಂಡೆ ಸ್ಕೌಟ್ಸ್ ತಕ್ಲು ಕೀಲು ಕುದುರೆ ಬ್ಯಾಂಡ್ ವಾದ್ಯ ಮೇಳ ಡೋಲು ಬೊಕ್ಕ ಪುರಾಲ್ ಸಂಗೀತ ಡೊಳ್ಳು ನಲಿಕೆ ಬಣ್ಣದ ಕೊಡೆ ಸಂಪ್ರದಾಯದ ಕಂಬುಲದ ಇರುಕೊಲಿದ್ದದು ಮೆರವಣಿಗೆ ಸಾಗಂಡು. ಸಮ್ಮೇಳನದ ಗುರುಕಾರ್ಯರು ಹಿರಿಯ ವಾರ್ತಾಮಾಣಿಕ B ಸಾಹಿತಿ ಚಿದಂಬರ ಬೈಕಂಪಾಡಿಯರನ್ನು ಬೊಳ್ಳಿರ ತುಟುಕುಲ್ಲಾದ ಸಮ್ಮೇಳನದ ಸಭಾಂಗಣಗೂ ಮೆರವಣಿಗೆಡು ಲೆತೊಂದು ಬತ್ತೆರ. ಕನ್ನಡ ಸಾಹಿತ್ಯ ಪರಿಷತ್ತದ ಬಂಟ್ವಾಳ ತಾಲೂಕು ಗುರುಕಾರ್ಯರು ವಿಶ್ವನಾಥ ಬಂಟ್ವಾಳ, ಮುಲ್ಕಿ ತಾಲೂಕು ಗುರುಕಾರ್ಯ
ಗುರ್ಕಾರ್ಯರು ಮಿಥುನ್ ಉಡುಪ, ಪುತ್ತೂರು ಗುರ್ಕಾರ್ಯರು ಉಮೇಶ್ ನಾಯಕ್, ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯಂತರ ಅಬೂಬಕರ್ ಅಮ್ಮುಂಜೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಜಯಾನಂದ ಮೆರವಣಿಗೆ ಹಿಡಿತ್ಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.